ಸ್ವಾವಲಂಬಿಯಾಗಿ ಇವತ್ತು ದೇಶದಲ್ಲಿ ನಾವು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಕಾಣ್ತಾ ಇದ್ವಿ. ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಮಲೇರಿಯಾ ಇದ್ದಾಗ 40 ವರ್ಷಗಳ ಕಾಲ ಔಷಧಿ ಕಂಡುಹಿಡಿದೇ ಇರತಕ್ಕಂಥ ಕಾಲಘಟ್ಟಗಳನ್ನು ನೋಡಿದ್ದೇವೆ. ಕಾಲಾರ ಬಂದು 60 ವರ್ಷಗಳ ಕಾಲ ಈ ದೇಶದಲ್ಲಿ ಔಷಧಿಗಳನ್ನು ಕಂಡುಹಿಡಿದಿಲ್ಲ. ಆದರೆ ಕೋವಿಡ್ನಂಥ ಜಗತ್ತಿಗೆ ಬಂದಿರತಕ್ಕಂಥ ಮಾರಕ ರೋಗ ಬಂದಾಗ ಅದರ ವಿರುದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಈ ದೇಶದಲ್ಲಿ 8 ತಿಂಗಳ ಒಳಗೆ ಇಲ್ಲಿಯ ವಿಜ್ಞಾನಿಗಳಿಗೆ ಪ್ರೇರಣೆ ಕೊಟ್ಟು ಒಂದು ಸ್ವದೇಶಿ ಔಷಧಗಳನ್ನು ಹುಡುಕುವುದರ ಮುಖಾಂತರ ಮೊದಲ ಬಾರಿಗೆ ಈ ದೇಶದಲ್ಲಿ ಸುಮಾರು 120 ಕೋಟಿ ಲಸಿಕೆಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ದೇಶ ಮಾಡಿದೆ. ಹೇಳಿದ್ರೆ ಕೋವಿಡ್ನ ಲಸಿಕೀಕರಣ ಮಾಡತಕ್ಕಂಥದ್ದು ಮತ್ತು ಅದನ್ನು ರಫ್ತು ಮಾಡಿತ್ತು. ನಮ್ಮ ಸರ್ಕಾರ ಅದನ್ನು ಕೋವಿಡ್ನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಜನರಿಗೆ ಕೊಟ್ಟಿರ್ತಕ್ಕಂಥ ಸೌಕರ್ಯಗಳು, ಸೌಲಭ್ಯಗಳು ಇವತ್ತು ದೇಶದಲ್ಲೇ ಜಗತ್ತಿನಲ್ಲೇ ಕೋವಿಡ್ ನಿಯಂತ್ರಣದಲ್ಲಿ ಭಾರತ ಪ್ರಥಮ ಸ್ಥಾನಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಎರಡನೇದು